ಅಲ್ಲದೇ ಇದ್ರೆ ಲೋಕವನ್ನೇ ನೆನೆಸಿಕೊಂಡಂತಹ ರಾಮಚಂದ್ರಮನ ಯಜ್ಞಾಶ್ವವನ್ನು ಬಂಧಿಸುವ ಮನವನ್ನ ಮಾಡ್ತಾ ಇರಂತಾದ್ರೆ ನಿಮ್ಮಲ್ಲಿ ಅದಟು ಇಲ್ಲ ಆಸುರಿ ಪ್ರವೃತ್ತಿ ಎಷ್ಟು ಒಡಗಿದೆ ಎನ್ನುವುದನ್ನ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಮ್ಮಿಂದ ಕೂಡೀತು ಎನ್ನುವಂತಹ ಕಾರಣಕ್ಕಾಗಿಯೇ ಮಾಡಿದ್ದೇವೆ. ನಿನಗೆ ಕೂಡೀತು ಅಂದ್ರೆ ನಮಗೂ ಆದೀತು ಅಂತಲೇ ಬಂದದ್ದು. ನಾವು ಅದನ್ನ ನೋಡ್ಬೇಕು ಅಂತಲೇ ಭಾವಿಸುದು. ನನಗಿನ್ನು ಬಹಳ ಹೊತ್ತು ನಿಲ್ಲುವ ಆಸೆಯೂ ನನಗಿಲ್ಲ, ನನಗೂ ಇಲ್ಲ. ನಮಗೆ ನಿರ್ದಿಷ್ಟವಾದ ಒಂದು ಸಮಯ, ಒಂದು ನಿರ್ಧಾರ, ಇಷ್ಟೊತ್ತಿಗೆ ಇಲ್ಲಿ ಮುಗಿಸಿ ಮತ್ತೊಂದು ಕಡೆಗೆ ಹೋಗಬೇಕೆನ್ನುವ ನಿರ್ಧಾರ ಉಂಟು. ಹಾಗಾಗಿ ಮಕ್ಕಳು ಬಹಳ ಬೇಗ ಯುದ್ಧ ಮುಗಿಸಿದ್ದಾರೆ. ನಾವಿಬ್ರು ಪ್ರಧಾನ ಸ್ಥಾನದಲ್ಲಿದ್ದರಿಂದ ನಾವು ಸ್ವಲ್ಪ ಮಾತು ಕಡಿಮೆ ಮಾಡಿ ಕೆಲಸ ಹೆಚ್ಚು ಮಾಡುವ ನಿರ್ಧಾರಕ್ಕೆ ಬಂದಿದ್ದೇನೆ. ನಮ್ಮಲ್ಲಿ ಹೋರಾಟ ಮಾಡುವುದಕ್ಕೆ ಶಕ್ತಿ ಸಾಕಾದಿಲ್ಲ. ನಾರಿಯರಿವರಿಂದ ಬೆದರಿಕೆ ತೋರುವೆ ವ್ಯರ್ಥದೋಳು. ಆಯುಧ ಪಾಣಿಯಾಗಿ ಸಮರಾಂಗಣವನ್ನು ಸೇರಿದವ ನೀನು ಶೂರನೇ ಹೌದು ಅಂತಾದ್ರೆ ಬಂದು ಸಾಮದ ಮಾತುಗಳನ್ನು ಆಡುತ್ತಾ ಇದ್ದಿ. ಯಾವುದೇ ವಸ್ತುವನ್ನು ಪಡೆಯುವಲ್ಲಿ 4 ಉಪಾಯಗಳು: ಸಾಮ, ದಾನ, ಭೇದ, ದಂಡ. ಸಾಮದ ನುಡಿ ಹೌದು ಅಂತಾದ್ರೆ ನಿನ್ನ ಕುದುರೆಯನ್ನು ಅಪಹರಿಸುವಲ್ಲಿ ಅಲ್ಲ ಕಟ್ಟುವಲ್ಲಿ ನಾವು ಆಲೋಚನೆಯನ್ನು ಮಾಡುತ್ತಾ ಇದ್ವಿ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಇನ್ನು ದುರಸಮರ್ಥ ಹೌದು ಅಂತಾದ್ರೆ ನೀವು ಕಟ್ಟಿದ್ದಲ್ಲ, ಮತ್ತೆ ಮೊದಲು ಅಪಹರಿಸಿದ್ದು ನೀವು. ನೋಡಿಯೇ ಕಟ್ಟಿದ್ದು ನಾವು. ಯಾಕೆ? ರಾಮವನ್ನು ಕಾಣಬೇಕಿರುವಂತಹ ಉದ್ದೇಶದಿಂದ. ಹಾಗಾಗಿ ಹೇಳ್ತಾ ಇದ್ದೇನೆ, ಪೌರುಷ ಉಂಟು ಅಂತಾದ್ರೆ ನೋಡೋಣ, ಕುದುರೆಯನ್ನು ಬಿಡಿಸಿಕೊಂಡು ಹೋಗೋಣ. ಕುದುರೆ ಬಿಡಿಸಿಕೊಂಡು ಹೋಗ್ಬೇಕು. ಪುರುಷರ ಸರಿಸದಿ ನಾರಿಯರಿಗೂ ದುರದೊಳು ಜಯಿಸುವರೆ ಸರಸಿ ಜನಾಭನ ಸೋದರನಾನಿಗೆ ಸರಸಿ ಜನಾಭನ ಸೋದರನಾನಿಗೆ ಸರಸಿ ಜನಾಭನ ಸೋದರನಾನಿಗೆ ಧರಿಸಿಗೆ ಖ್ಯಾತಿಯನೋ ಸರಸಿ ಜನಾಭನ ಸೋದರನಾನಿಗೆ ಧರಿಸಿಗೆ ಖ್ಯಾತಿಯನು
ಬೇಡರ ಪೌರುಷ ಕೊಡು ನೀ ಹಯವನು ಕೊಡು ನೀ ಹಯವನು ನೋಡರೆ ಕ್ಷಣದೊಳಗೆ ನೋಡರೆ ಕ್ಷಣದೊಳಗೆ ಮೂಡೆಯ ದುರಸ ಗೆನಿಸುವೆಯೇ ಮೂಡೆಯ ದುರಸ ಗೆನಿಸುವೆ ಎನ್ನೋಳು ಮಾಡದ ರಹಿತವನು ಎಂದಳು ಮಾಡದಿರಹಿತವನು ಪುರುಷರ ಧರಿದ ದಿನ ಹರಿಯರಿಗೂ ದೂರದೊಳು ಜಯಿಸುವರೆ ಸರದಿ ಜನಾಭನ ಸೋದರ ನನಗೆ ಧರಿಸಿಗೆ ಖ್ಯಾತಿಯನು ಮಾಡುವುದವನ್ನು ಹೋರಾಟವನ್ನು ಮಾಡಬೇಕು. ಈ ಮಾತನ್ನ ಮತ್ತೊಬ್ಬ ಪುರುಷ ಹೇಳಿದ್ದೆ ಹೌದು ಅಂತಾದ್ರೆ ಮಾತಾಡಿ ಬಾಯಿ ಮುಚ್ಚುವುದರೊಳಗೆ ಈ ಶತ್ರುಹರ ಶತ್ರುಘ್ನ ನನ್ನ ವಿರೋಧಿ ಸ್ಥಾನದಲ್ಲಿದ್ದಂತಹ ನಿನ್ನ ಶಿರವನ್ನು ಅರಿತಾ ಇದ್ದ. ನಾನು ಯಾಕೆ ಆ ಮಾತನಾಡಬಾರ್ದಿತ್ತ? ಅಲ್ಲಲ್ಲ ಆಡ್ಲಿಕ್ಕೆ ತೊಂದರೆ ಇಲ್ಲ. ಇವತ್ತು ಅಂಗಳದಲ್ಲಿದ್ದ ಮಕ್ಕಳು ಆಕಾಶದಲ್ಲಿರುವ ಚಂದ್ರನನ್ನು ತರ್ತೇನೆ ಅಂತ ಹೇಳ್ತಾರೆ. ಅದು ಆಗುವ ಮಾತಲ್ಲ. ಅದಕ್ಕಿದಕ್ಕೂ ಹೊಂದಾಣಿಕೆ ಆಗುವುದಿಲ್ಲ. ಅಲ್ಲಿ ನಿನ್ನ ಮಾತು ಹಾಗೆ ಆಯ್ತು. ಅಲ್ಲದೆ ಇದ್ರೆ ಸಮುದ್ರಕ್ಕೆ ಹೋಗಿ ಸಣ್ಣ ಪಾತ್ರವನ್ನು ಹಿಡಿದುಕೊಂಡು ಅಷ್ಟೂ ನೀರನ್ನು ತರ್ತೇನೆ ಅಂತ ಹೇಳಿದ್ರೆ ಅವನಿಗೇನ್ ಹೇಳ್ಬೇಕು? ಅವನು ಹುಂಬ ಅಂತ ಹೇಳ್ಬೇಕು. ನಾನು ನಿನ್ನ ಅದೇ ಸಾಲಿ ಸೇರಿಸ್ಲಾ? ಆಗುವುದಿಲ್ಲ ಅಂತ. ಅದಕ್ಕೆ ಅದು ಪರಿಣಾಮದಲ್ಲಿ ಸಾಗ್ತು ನೋಡು, ಸರಿಯಾಗಿ ನೋಡು, ಆಲೋಚನೆ ಮಾಡಿ ನೀನು. ಸೂರ್ಯವಂಶಸ್ಥರು ನಾವಿದ್ದೇವೆ. ಸೂರ್ಯನ ಪ್ರಖರವಾದಂತ ರಶ್ಮಿ ಎಲ್ಲಿಯವರೆಗೆ ಬೀಳ್ತದೋ ಆರ್ಯಾವರ್ತದಲ್ಲಿ ಚಕ್ರವರ್ತಿ ಪೀಠವನ್ನ ಅಲಂಕರಿಸಿದವರು ನಾವು. ನೀವು ಒಂದು ಉಳ್ಕೊಂಡಿದ್ದೀರಿ. ಯಾಕೆ? ನೀವು ಸೂರ್ಯನ ಬೆಳಕು ಬೀಳುವಲ್ಲಿದ್ದದ್ದಲ್ಲ, ನೀವು ಇದ್ದದ್ದು ಮಾಯಾಪುರದಲ್ಲಿ, ಜಲದ ಆಳದಲ್ಲಿ. ನೀವೇ ಒಂದು ಪುರವನ್ನು ಸೃಷ್ಟಿಸಿಕೊಂಡು ನೀವಿಲ್ಲಿದ್ದೀರಿ ಎಂಬಲ್ಲಿಗೆ ನಮ್ಮ ಯೋಗ್ಯತೆಯನ್ನು ತಿಳಿಯದ ಬಾವಿ ಒಳಗಿನ ಕೂಪ ಮಂಡುಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವು ಇದನ್ನೇ ಪ್ರಪಂಚ ಅಂತ ತಿಳಿದದ್ದು. ಹಾಗಾಗಿ ನಿಮ್ಮ ತಿಳುವಳಿಕೆಯನ್ನು ತಪ್ಪು ಅಂತ ಹೇಳುವುದಲ್ಲ, ಅನುಭವದ ಕೊರತೆ. ಯಾವುದು? ಇನ್ನು ನೀವು ನಿಮ್ಮ ನಾಡು ಬಿಟ್ಟು ಹೊರಗೆ ಬರಲಿಲ್ಲ, ನಮ್ಮಂತ ಗಂಡು ಮಕ್ಕಳೊಡನೆ ಹೋರಾಟವನ್ನು ಮಾಡಲಿಲ್ಲ. ಅಲ್ಲ, ಲೋಕದ ಸ್ಥಿತಿಗತಿಗಳು ಏನು, ಎಷ್ಟು, ಹೆಣ್ಣು ಹೇಗಿರಬೇಕು ಎನ್ನುವುದನ್ನು ಅರ್ಥವಿಸಿಕೊಳ್ಳದ ನಾರಿಯರು ನೀವು. ಹಾಗಾಗಿ ಪುರುಷರಲ್ಲಿ ಸರಿಸಮಾನವಾಗಿ ಹೋರಾಟ ಮಾಡ್ತೇನೆ ಅಂತ ಬಂದ್ರೆ ಇದೆಲ್ಲ ಸಾಧ್ಯ ಆಗುವ ಮಾತ? ನಮ್ಮಿಂದ ಕೂಡಿತು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ತಾರಾವಳಿ ಯುದ್ಧವನ್ನು ಮುಂದುವರಿಸಿದವಳು. ಪರಿಣಾಮವಾಗಿ ನಿಮ್ಮ ವೀರರೆಲ್ಲ ಧರಾಶಾಯಿಗಳಾಗಿದ್ದಾರೆ. ಕಾಣಬಾರ್ದ? ಅದನ್ನ ಅರಿತುಕೊಂಡು ನೀನು ಯುದ್ಧವನ್ನು ಮುಂದುವರಿಸ್ತೀನಿ ಅಂತಾದ್ರೆ ನಾನು ಹುಂಬ ಅಂತ ಹೇಳ್ಬೇಕು, ಮೂಡ ಅಂತ ಹೇಳ್ಬೇಕು. ಈಗ ಅಲ್ಲಿದ್ದವರೆಲ್ಲ ಬಿದ್ದದ್ದು ನಮ್ಮವ್ರ್ಯಾ? ಮತ್ತೆ ಯಾರದು? ನಿಮ್ಮವ್ರು ಯಾರು ಬೀಳಲಿಲ್ವಾ? ನಿಮ್ಮ ಸೇನೆಯವರೇ ಬಿದ್ದದಲ್ವ ಹೆಚ್ಚಿನವರು? ನಮ್ಮಲ್ಲಿದ್ದವ್ರು ಹಾಗೆ ಬೀಳುವುದು ಯಾಕೆ? ಯಾಕೆ? ಬೀಳುವವರಿಗೆ ಹೇಳಲಿಕ್ಕೂ ಗೊತ್ತಿರ್ತದೆ. ನಾವು ಹಾಗಲ್ಲ, ಬೀಳಿಸ್ಲಿಕ್ಕೂ ಗೊತ್ತುಂಟು, ಬೀಳ್ಲಿಕ್ಕೂ ಗೊತ್ತುಂಟು, ಏಳ್ಲಿಕ್ಕೂ ಗೊತ್ತುಂಟು, ಎದ್ದು ಮತ್ತೊಬ್ಬರ ಕಾಲು ಎಳಿಲಿಕ್ಕೂ ಗೊತ್ತುಂಟು. ಹೌದಾ? ಮತ್ತೆ ರಣಕ್ಷೇತ್ರದಲ್ಲಿ ಗೆಲುವೇ ಆಗ್ತದೆ, ನಾವೇ ಮತ್ತೊಬ್ರಿಗೆ ಹೊಡಿತೇವೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಆಗುವುದೇ ಇಲ್ಲ. ಅದು ಹೊತ್ತು ಬೀಳ್ತದಪ್ಪ, ಒಂದೊಂದು ಸರಿ ಅಂತ ಮಾಡುದು. ಕೆಲವೊಮ್ಮೆ ಹೆಚ್ಚಾಗಿ ಕೆಲವೊಮ್ಮೆ
ಕಡಿಮೆ ಆಗುತ್ತದೆ. ನಾವು ಕಡಿಮೆ ಆದದ್ದು ಬಹಳ ಅಪರೂಪ, ಹೆಚ್ಚು ಕೊಟ್ಟದ್ದು ಅದು ಮಾತನಾಡುವಾಗಲೇ ಗೊತ್ತಾಗ್ತದೆ. ಹಾ, ಹೆಚ್ಚು ಕೊಟ್ಟದಲ್ಲ ಹೆಚ್ಚು ಪಡ್ಕೊಂಡದ್ದು ಅಂತ. ಅಲ್ಲ ತೊಂದ್ರೆ ಇಲ್ಲ, ಹೆಚ್ಚು ಪಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೇನಲ್ಲ, ಆ ಪಡ್ಕೊಳ್ಳಿಕ್ಕಾದ್ರೂ ಒಂದು ಯೋಗ್ಯತೆ ಬೇಕು ಅಂತ ತಿಳ್ಕೊ. ಓಹೋ, ಆ ಯೋಗ್ಯತೆ ಉಂಟು ಅಂತ ಹೇಳುದು ನಾನು. ಹೌದಪ್ಪ, ನೀನೀಗ ಬರೀ ಕೊಡ್ತೇನೆ ಅಂತ ಹೇಳುದು, ನೀವು ಕೊಡುವುದು ಯಾರಿಗೆ? ನಿನಗೆ. ಮತ್ತೆ ಯಾರಿಗೆ? ತಕ್ಕೊಳ್ಳುವವರು ಸರಿ ಇದ್ರೆ ಮಾತ್ರ ನೀವು ಕೊಡುವುದು, ಇಲ್ಲದಿದ್ರೆ ಕೊಡುವುದು ಯಾರಿಗೆ ಅಂತ ಬೇಕಾದ್ರೆ. ಸರಿ ಇಲ್ಲ ಅಂತ ನೀನೇ ಹೇಳಿಕೊಳ್ತೀಯ. ಮತ್ತೆ ಹೇಗೆ? ಅಷ್ಟು ತಕೊಳ್ಳುವುದೇ ಹೌದು ಅಂತ ಆಗಿದ್ರೆ ಆದ್ರೆ ಅಲ್ಲಿಂದ ಹೊರಟವ ಇಲ್ಲಿಯವರೆಗೆ ಬರುತ್ತಿರ್ಲಿಲ್ಲ. ಅಶ್ವಮೇಧದ ಅಶ್ವದ ಬೆಂಗಾವಲಿಗಾಗಿ ಶತ್ರುಹರ ಶತ್ರುಘ್ನ ಬರಬೇಕು ಅಂತ ನಮ್ಮ ಅಣ್ಣ ಕಳಿಸ್ತಾನೆ ಅಂತಾದ್ರೆ ಶತ್ರುಘ್ನನ ಯೋಗ್ಯತೆ ಎಷ್ಟು? ದಿಕ್ಕು ದಿಕ್ಕಿಗೆ ಹೋಗಿ ಅಶ್ವದ ಹಿಂದೆ ಹೋಗಿ ಸಂಚರಿಸಿ ಅಶ್ವವನ್ನ ರಕ್ಷಿಸಿ ದಿಕ್ಕು ದಿಕ್ಕಿನಿಂದ ಕಪ್ಪ ಕಾಣಿಕೆಯನ್ನು ತರುವ ಯೋಗ್ಯತೆ ಇರುವ ಕಾರಣದಿಂದಾಗಿ ಮಾತ್ರ ನನ್ನ ಅಣ್ಣ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಇದುವರೆಗೆಲ್ಲಾದ್ರೂ ಹೆಣ್ಣು ಕಣ್ಣಿನಲ್ಲಿ ಹೋರಾಟವನ್ನು ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಉಂಟಾ? ಇಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ನನ್ನ ಭುಜಬಲದ ಮೇಲೆ ವಿಶ್ವಾಸ ಅಲ್ಲ ಅಂತಲ್ಲ, ಅದಕ್ಕಿಂತ ದೊಡ್ಡ ವಿಶ್ವಾಸ ಯಾವುದು ಗೊತ್ತಾ? ಯಾವುದು? ಜಲಜಾಂಬಕನ ಸೋದರನ. ಅದೇ ಇಷ್ಟು ಮಾತ್ರ. ಜಲಜಾಂಬಕನಿಗೆ ಸೋದರನಾದಡ್ಡಿ ಒಳಿತು ಬೇನು ನಾನು, ಒಳಿತು ಒಳಿತು ಒಳಿತೆಂಬೆನು ನಾನು. ಜಲಜಾಂಬಕನಿಗೆ ಸೋದರನಾದಡೆ ಒಳಿತು ಬೇನು ನಾನು, ಒಳಿತು ಬೇನು ನಾನು ನಾನು, ಒಳಿತು ಬೇನು ಒಳಿತು ಒಳಿತು ಬೇನು ನಾನು. ಜಲಜಾಂಬಕನಿಗೆ ಸೋದರ ಕಲಗದಿ ನಿನ್ನನ್ನು ಸೆರೆ ಹಿಡಿಯಲು, ಕಲಗದಿ 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 ನಿನ್ನನ್ನು ಸೆರೆ ಹಿಡಿಯಲು, ನಿನ್ನ ಸೆರೆ ಹಿಡಿಯಲು ನಿನ್ನ ಸೆರೆ ಹಿಡಿಯಲು ಜಗದೊಳು ಜಗದೊಳಗೆ ನಗಿದಿರಾರೆ, ಜಗದೊಳಗೆ ನಗಿದಿರಾರೆ ಇದಿರ್ ಆರೆ ಅಯ್ಯ. ಕಲಗದಿ 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 ನಿಲ್ಲನು ಸೆರೆ ಹಿಡಿಯಲು ಜಗದೊಳಗೆ ನಗಿದಿರ
ಒಳಿತು ಒಳಿತು ಬೆನು ನಾನು ಕಲಗದಿ ಸೆರೆ ಪಿಡಿಯಲು ಜಗದೊಳಗೆ ನಗಿದಿರಾರಿ ಸೆರೆ ಪಿಡಿಯಲು ಸೆರೆ ಪಿಡಿಯಲು ಸೆರೆ ಪಿಡಿಯಲು ಜಗದೊಳಗೆ ಎನಗಿದಿರಾರಿ ಆರೇ ಆರೇ ನಿನ್ನನ್ನು ತೆರೆಬಿಡಿಯಲು ಜಗದೊಳಗೆ ನಗಿದಿರಾರಿ ಜಗದೊಳಗೆ ನಗಿದಿರಾರಿ ಜಗದೊಳಗೆ ನಗಿದಿರಾರಿ ನಾನು ಅದೇ ಅರ್ಥೈಸಿಕೊಳ್ಳುವುದು. ಅಲ್ಲ ಅಡ್ಡಿಲ್ಲ, ಯಾವ್ದು ಅಡ್ಡಿಲ್ಲ. ನಾನು ಇಷ್ಟು ಉಂಟು ಅಂತ ತಿಳ್ಕೊಂಡಿರ್ಲಿಲ್ಲ. ಅದು ಹಾಗೆ ಅಪರೂಪಕ್ಕೆ ಬೇರೆ ಕಡೆ ಹೋದ್ರೆ ಮಾತ್ರ ಗೊತ್ತಾಗುತ್ತೆ. ಹೌದು ಹೌದು, ಈಗ ಅರ್ಥೈಸಿಕೊಳ್ಳಬೇಕು. ನಾವು ನಮ್ಮಲ್ಲಿದ್ದದ್ದೇ ಬಹಳ ಒಳ್ಳೇದು ಅಂತ ತಿಳ್ಕೊಂಡಿದ್ದದ್ದು. ಅಲ್ಲ, ಈಗ ನೀನು ಅರ್ಥೈಸಿಕೊಳ್ಳಬೇಕು. ತೀರ ಕಡಿಮೆ ಇಲ್ಲ. ತೀರ ಕಡಿಮೆ ಯಾಕೆ? ಯಾಕೆ? ಸಮಾನತೆ ಅಂತ ಹೇಳಿಕೊ. ಅದೆಲ್ಲ ಬೇಡ. ಒಳ್ಳೆ ಸ್ಥಳ ಸಿಕ್ತು ಅಂತ ಅಲ್ಲೇ ಸೂಜಿ ಒಳಗೆ ದಾರ ಪೋಣಿಸುವುದು ಬೇಡ. ಅಯ್ಯೋ, ಸಮಾನತೆ ಅಲ್ಲ. ನಮ್ಮಲ್ಲಿ ಕಡಿಮೆ ಇಲ್ಲ ಅಂತ. ನಮ್ಮಲ್ಲೂ ಒಳ್ಳೇದು ಉಂಟು ಅಂತ. ಅಲ್ಲ, ಕಡಿಮೆ ಉಂಟು ಅಂತ ನಿಮ್ಮಲ್ಲಿ ಬರುವ ಜಾಯಮಾನದವರು ನಾವಲ್ಲ ಅಂತ. ನಾ ಕರೆಯುವುದಿಲ್ಲ, ಹೆದರಬೇಡ. ಅಲ್ಲ, ನೀನು ಕರಿಬೇಕು ಅಂತ ಹೇಳುವುದಿಲ್ಲ ಅಂತ. ಯಾವಾಗ ಕರೆಯುವುದು ಕೇಳು. ಯಾವಾಗ? ಉಳಿದಲ್ಲಿ ನೀವು ಸೇರ್ಕೊಳ್ಬೇಕು ಅಂತ ಆದ್ರೆ ನಿಮಗೇನಾದ್ರೂ ಕೊಟ್ಟು ಬರಬೇಕು. ನಮ್ಮಲ್ಲಿಗೆ ನೀವು ಬರಬೇಕು ಅಂತ ಆದ್ರೆ ನೀವೇ ನಮಗ್ ಕೊಟ್ಟು ಬರಬೇಕು. ಛೇ, ಅಂತಹ ಜಾಯಮಾನವೇ ಇಲ್ಲ ಅಂತ. ನಾವು ಏನೇ ಇದ್ರೂ ಕೂಡ ಪಡೆದುಕೊಳ್ಳುವವರು, ಕೊಟ್ಟು ಬರುವ ಅಭ್ಯಾಸವೇ ಇಲ್ಲ ಅಂತ. ಎದುರು ತಗೊಳ್ಳು. ಯಾರಲ್ಲಿ? ಅದನ್ನೇ ಮಾಡೋದಕ್ಕೆ ಹೊರಟವು ನಾನು. ಹೌದು, ನೀನು ಆಗೊಂದು ಮಾತು ಹೇಳಿದ್ಯಲ್ಲ, ಏನು? ಬಾವಿಯೊಳಗಿನ ಕಪ್ಪೆ ಅಂತ. ಅದು ನೀನೇ ಅಂತ ಒಪ್ಪಿಕೋ. ಈಗ ನೀನೇ ಆಡಿದ್ಯಲ್ವಾ, ನಿಮ್ಮಲ್ಲಿ ಇಷ್ಟು ಉಂಟು ಅಂತ ಅರ್ಥೈಸಿಕೊಂಡೇ ಅಲ್ಲ. ನಮಗೆ ಭೂಮಿಯ ಮೇಲಿದ್ದದ್ದೆಲ್ಲ ಗೊತ್ತುಂಟು. ಯಾಕೆ ಕೇಳಿದ್ರೆ ಚಕ್ರವರ್ತಿ ಪೀಠವನ್ನು ಅಲಂಕರಿಸಬೇಕು ಅಂತ ಆದ್ರೆ ಉಳಿದವರೆಲ್ಲ ನಮ್ಮ ಸಾಮಂತರಾಗಿ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡ್ರೆ ಮಾತ್ರ ನಾವು ಪೀಠವನ್ನು ಅಲಂಕರಿಸುವುದಕ್ಕೆ ಸಾಧ್ಯ ಉಂಟು. ಇದು ಭೂಮಿಯ ಮೇಲಿದ್ದದ್ದಲ್ಲ, ಇದು ನೀರಿನ ಕೆಳಗಿದ್ದದ್ದು. ನಾವು ಇದುವರೆಗೆ ಇಷ್ಟು ಕೆಳಗೆ ಇಳಿಲಿಲ್ಲ. ಇದನ್ನ ಕಾಣಬೇಕು ಅಂತ ಆದ್ರೆ ಇಷ್ಟು ಕೆಳಗಿಳಿಬೇಕು ಅಂತ ಗೊತ್ತಾಯ್ತು. ನಿಮ್ಮನ್ನಿಷ್ಟು ಕೆಳಗಿಳಿಸಬೇಕು ಅಂತ ನಾವು ಕುದುರೆಯನ್ನು ಅಪಹರಿಸಿದ್ದು. ಅಲ್ಲಿ ನಮಗೆ ಎಷ್ಟು ಕೆಳಗಿಳಿಲಿಕ್ಕೂ ಆಗ್ತದೆ, ಎಷ್ಟು ಮೇಲ್ ಹೋಗ್ಲಿಕ್ಕೂ ಆಗ್ತದೆ. ಅದು ಆಡುವುದಲ್ವಾ? ಇದರ ಹಿಂದಿರುವಂತಹ ಉದ್ದೇಶ ಅರ್ಥ ಆಯಿತು. ಏನು ಉದ್ದೇಶ? ರಾಮನ ಬೆಂಬಲ ಇದೆ ಎನ್ನುವುದು. ನೀನು ರಾಮಾನುಜ ಎನ್ನುವಂತಹ ಹೆಗ್ಗಳಿಕೆ ಇದ್ರೆ ಅದನ್ನು ಕಟ್ಟಿಡು. ಸತ್ಯ ಹೇಳಬೇಕಾ, ನೀನು ಜಲಜಾಂಬಕನಿಗೆ ಸೋದರ ಎನ್ನುವಂತಹ ವಿಚಾರವನ್ನು ಅರಿತೆ ದೂರಕ್ಕಾಗಿ ನಾನು ಬಂದವಳು. ನೀನು ಬೇರೆ ಅನಾಮಧೇಯ ವ್ಯಕ್ತಿ ಅಂತಾದ್ರೆ ನಿನ್ನನ್ನು ಎದುರಿಸುವುದಕ್ಕೆ ನಾನು ಬೇಕಾ? ನಮ್ಮಲ್ಲಿ ಮಕ್ಕಳಿಲ್ವಾ? ಸಾಕಾಗೋದಿಲ್ವಾ? ನಿನಗೆ ಅವರೇ ಸಾಕಾಗುತ್ತದೆ. ಇತ್ತೀಚೆಗೆ ಮಕ್ಕಳೆಲ್ಲ ಮುಂದೆ ಬರುವುದಿಲ್ಲ, ಎಲ್ಲ ಹಿಂದೆ ಉಳಿತಾರೆ. ಯಾಕೆ? ಯಾರು ಮಕ್ಕಳು? ನಿಮ್ಮನೆ ನಮ್ಮಲ್ಲಿ ಅಲ್ಲಿ ಎಲ್ಲ ಕಡೆ ಇವತ್ತಾದ್ರೂ ಆಚೆ ಈಚೆಂದಾದ್ರೂ 2 ಮಕ್ಕಳಿದ್ದಾರೆ ಅಂತ. ನಮ್ಮಲ್ಲಿ ಸಮಸ್ಯೆ ಇಲ್ಲ. ಯಾಕೆ ಹೇಳು? ಪ್ರಸಂಗ ಹಾಗುಂಟಲ್ವಾ?
ಪ್ರಸಂಗದ ಮೇಲೆ ಹೋಗುವ. ಹೌದು, ಹಾಗೆ ಹೋಗುವ. ತೊಂದ್ರೆ ಇಲ್ಲ. ಹೌದು ಹೌದು. ಹಾ. ನನಗೊಂದು ಆಸೆ ಇತ್ತು, ಏನು? ಈ ಪ್ರಪಂಚದಲ್ಲಿ ಗುರುತಿಸಿಕೊಳ್ಳಬೇಕು ಎನ್ನುವ ಹಾಗೆ. ಹಾ. ಅದಕ್ಕೊಂದು ದಾರಿ ಸಿಕ್ಕಿತಲ್ಲ. ನನ್ನ ಸಾಧನೆ ಎನ್ನುವಂತಹ ಮಕುಟಕ್ಕೆ ಹಾ. ಮತ್ತೊಂದು ಗರಿಯನ್ನು ಪೋಣಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿತು. ಯಾಕೆ ಬಲ್ಲಿಯ, ನೀನು ಶ್ರೀರಾಮಚಂದ್ರಮನ ಅನುಜ. ನಿನ್ನಲ್ಲಿ ಕಾಡಾಕಾಡಿಯಾಗಿ ಬವರವನ್ನು ಕೊಟ್ಟು ಗೆದ್ರೆ ಎಲ್ಲರೂ ಆಡಿಕೊಳ್ಳುತ್ತಾರೆ. ರಾಮನ ತಮ್ಮವನ್ನು ಸೋಲಿಸಿದವಳು ಯಾರು? ಮದನಾಕ್ಷಿ. ಛೇ, ಶಹಬಾಷ್, ಬಳಿರೆ ಎನ್ನುವಂತಹ ಸಂತೋಷದ ಉದ್ಗಾರ. ಒಂದು ವೇಳೆ ನಾನು ಸೋತೆ ಎಂದಾದ್ರು ರಾಮನ ತಮ್ಮ ಸೋಲಿಸಿದ್ಯಾರನ್ನು? ಛೇ, ಆ ಹೆಣ್ಣಿನ ಸಾಮರ್ಥ್ಯಕ್ಕೆ ಮೆಚ್ಚಿಕೊಳ್ಳಲೇಬೇಕು. ಇದು ಎರಡರಲ್ಲೂ ನಿನಗೆ ಲಾಭ, ನಮಗೆ ಲಾಭ. ನಾವು ನಷ್ಟವನ್ನು ಮಾಡಿಕೊಳ್ಳುವುದೇ ಇಲ್ಲ. ಇಲ್ಲಿ ಗೆದ್ರೂ ಲಾಭ, ಗೆದ್ರೂ ಲಾಭ. ಗೆದ್ರೂ ಲಾಭವೇ ನಮಗೆ. ಹಾ. ಹಾಗಾಗಿ ಹೇಳ್ತಾ ಇದ್ದೇನೆ, ಒಂದು ವೇಳೆ ದುರವನ್ನು ಕೊಟ್ಟದ್ದು ಹೌದು ಅಂತಾದ್ರೆ ನನ್ನನ್ನು ಗೆಲ್ಲುವಂತಹ ಸಾಮರ್ಥ್ಯ ನಿನಗೆ ಬಿಡು, ಮೂರು ಲೋಕದಲ್ಲಿ ಯಾರಿಗೂ ಇಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಕಪ್ಪ ಕಾಣಿಕೆಯನ್ನು ಕೊಡುವುದಲ್ಲ, ತುರಗವನ್ನು ಬಿಡುವುದಲ್ಲ. ಬಂದ ಹಾಗೆ ಹಿಂದೆ ಹೋದ್ರೆ ಒಳಿತು. ಅಂದರೆ ನೀನು ತುರಗವನ್ನ ಕಟ್ಟಿದ ಉದ್ದೇಶ ರಾವಣನ್ನು ಕಾಣಬೇಕೆಂತಹ ಉದ್ದೇಶ. ಸಾಧ್ಯ ಉಂಟಾದ ದುರುಳತ್ವದ ಕಳಸತಿಯರಿಗೆಂದಿಗೂ ದುರುಳತ್ವದ ಕಳಸತಿಯರಿಗೆಂದಿಗೂ ಪರತರ ವಸ್ತುವಿನಾಯ್ ಪರತರ ವಸ್ತುವಿನಾಯ್ ಮನುಷ್ಯನವಾಗದು ಯೋಗಿಗ ಗೋಚರ ಇರುವುದು ನೀನರಿಯಾಯ್. ದುರುಳತ್ವದ ಕಳಸತಿಯರೇ, ನಾವು ಯಾವತ್ತು ಯಾವುದೇ ಒಂದು ಕಾರ್ಯವನ್ನ ಮಾಡುವುದಿದ್ರು ನಮ್ಮ ನಡೆ ನುಡಿ ನೇರವಾಗಿರಬೇಕು. ಅದು ಒಂದೇ ಇರಬೇಕು, ಅದು ಸರಿಯಾದ ದಾರಿಯಲ್ಲೇ ಇರಬೇಕು. ಆ. ನಿನಗೆ ರಾಮನನ್ನ ಕಾಣುವ ಬಯಕೆಯೇ ಹೌದು ಅಂತಾದ್ರೆ ಆದ್ರೆ ನೀವು ಬಂದಾಗ್ಲೇ ನಮ್ಮಲ್ಲಿ ವಿಷಯವನ್ನು ತಿಳಿಸಬಹುದಿತ್ತು. ಯಾವುದನ್ನು? ನಾವು ರಾಮನನ್ನ ಕಾಣಲಿಕ್ಕೆ ಬಯಸ್ತಾ ಇದ್ದೇವೆ. ಈ ನಮ್ಮ ತಿರುಗಾಟದಲ್ಲಿ ಬಹಳ ಜನ ಸಿಕ್ಕಿದ್ದಾರೆ. ಆ. ಅವರಿಗೆ ರಾಮನನ್ನ ಕಾಣುವುದಕ್ಕೆ ಯೋಗ ಭಾಗ್ಯ ಸಿಗುವುದಿಲ್ಲ. ಆ. ಎಲ್ಲಾದ್ರೂ ಇಂಥದ್ದೊಂದು ಅಡ್ಡು ದಾರಿ ಹಿಡಿಯುವುದು, ಆ. ರಾಮನನ್ನ ಕಾಣುವುದಕ್ಕಾಗ್ತದೆ ಅಂತ. ಆ. ಅಂತವ್ರು ನಾವೇನ್ ಮಾಡ್ತೇವೆ ಗೊತ್ತಾ? ಏನು? ನೇರ ದೀಕ್ಷಾಬದ್ಧನಾಗಿ ಅಣ್ಣ ಕುಳಿತಿದ್ದಾನಲ್ಲ, ಆ. ಅಲ್ಲಿಗೆ ಕಳುಹಿ ಕೊಡುವ ವ್ಯವಸ್ಥೆ ಮಾಡ್ತೇವೆ. ಅದೇ ಬೇಡ ಅಂತ ಹೇಳುವುದು. ಅಂದರೆ ಆ ಮಾರ್ಗವನ್ನು ಅನುಸರಿಸಿದವರು ನಾವಲ್ಲ. ಹಾ. ಶ್ರೀರಾಮಚಂದ್ರಮನೆ ನಮ್ಮ ಈ ಮಾಯಾಪುರಕ್ಕೆ ಬರಬೇಕೆನ್ನುವಂತಹ ಉದ್ದೇಶ. ಹಾ. ಕರೆಸಿಕೊಳ್ಳುತ್ತೇ ನೀನು? ರಾಮನನ್ನ ಕರೆಸಿಕೊಳ್ಬೇಕು. ಇಲ್ಲಿ ಬರ್ಬೇಕವ. ನಿಮ್ಮಂತಹ ದುರುಳ ಮನಸ್ಥಿತಿ ಇರುವಂತಹ ಹೆಮ್ಮಕ್ಕಳಿಗೆ ಆ. ರಾಮ ಬಂದು ಮುಖ ತೋರಿಸುವುದಕ್ಕೆ, ದರ್ಶನ ನೀಡುವುದಕ್ಕೆ ಸಾಧ್ಯ ಉಂಟ ಕೇಳ್ತಾನೆ. ಕಪಟ ಕಾರಸ್ಥಾನ ನಿಮ್ಮಲ್ಲಿ ಮನೆ ಮಾಡಿದೆ, ಆ. ರಾಮ ದರ್ಶನ ಸಾಧ್ಯವಿಲ್ಲ. ರಾಮನ ದರ್ಶನ ಸಾಧ್ಯವೇ ಇಲ್ಲ. ನಾವು ಕೇಳಿ ಬಲ್ಲೆವು. ಪರಮ ಪುರುಷ ವಿಶ್ವಮೂರ್ತಿಯ ವಿಶ್ವಮೂರ್ತಿಯ ಪರಮ ಪುರುಷ 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 ಪರಮ ಪುರುಷ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು 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 ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಪರಮ
ಪುರುಷ ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಸ್ಥಿರಚರಾದಿ ಪ್ರಾಣಿ ಹೃದಯದಿ ಸ್ಥಿರಚರಾದಿ ಪ್ರಾಣಿ ಹೃದಯದಿ ಚರಾದಿ ಪ್ರಾಣಿ ಹೃದಯದಿ ಪ್ರಾಣಿ ಹೃದಯದಿ ವಾಸವಾಗಿರುವ ಭಜಕರಂತರಂಗದಿ ವಾಸವಾಗಿರುವ ಭಜಕರ್ ಅಂತರಂಗದಿ ಭಜಕರಂತರಂಗದಿ ಭಜಕರಂತರಂಗದಿ ಅಂತರಂಗದಿ ಅಂತರಂಗದಿ ಕರುಣನಿಧಿಗೆ ಭೇದ ಉಂಟೆ ಶರಣಳೆಂಬ ಮಮತೆಯೊಳಗೆ ಕರುಣಾನಿಧಿಗೆ ಭೇದ ಉಂಟೆ ಶರಣಳೆಂಬ ಮಮತೆಯೊಳಗೆ ಬರದೆ ನಿಲ್ಲನು ಕರುಣನಿಧಿಗೆ ಭೇದ ಉಂಟೆ ಶರಣಳೆಂಬ ಮಮತೆಯೊಳಗೆ ಬರದೆ ನಿಲ್ಲನು ಬರದೆ ನಿಲ್ಲನು ಬರದೆ ನಿಲ್ಲನು ಕರೆಸು ಬೇಗ ತುರಗವ ಅವನಿಗರ್ಪಿಸುವೆನು ಬರದೆ ನಿಲನು ಕರೆಸು ಬೇಗ ತುರಗ ಅವನಿಗೆ ಅರ್ಪಿಸುವೆನು ಅರ್ಪಿಸುವೆನು ತುರಗವನಿಗರ್ಪಿಸುವೆನು ತುರಗವನಿಗರ್ಪಿಸುವೆನು ಅರ್ಪಿಸುವೆನು ಅರ್ಪಿಸುವೆನು ಕಪ್ಪವಿತ್ತು ಕಪ್ಪವಿತ್ತು ಪರಮಸಾಯುಜ್ಯ ಪಡೆವೆನು ಕಪ್ಪವಿತ್ತು ಪರಮಸ ಯೋಜ ಪಡೆವೆನು ಪರಮಸ
ಸಾಯೋಜ ಪಡೆವೆನು ಪಡೆವೆನು ಪರಮ ಸಾಯುಜ್ಯವನೇ ಪಡೆವೆನು ಪರಮ ಸಾಯುಜ್ಯವನೇ ಪಡೆವೆನು ಅಯ್ಯ ಕರುಣನಿಧಿಗೆ ಭೇದ ಉಂಟೆ ಚರಣ ನಿಮ್ಮ ಮಮತೆಗಳಿಗೆ ಬರದೆ ನಿಲ್ಲಲು ಕರೆಸೋ ಬೇಗ ತೊರಗಾಬವಲಿ ಕರ್ಪಿಸುವೆನು ಕಪ್ಪವಿತ್ತು ಪರಮ ಸಾಯೋಚ್ಚ ಪಡೆವೆನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳ ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಸ್ಥಿರಚರಾದಿ ಪ್ರಾಣಿ ಹೃದಯದಿ ವಾಸವಾಗಿರುವ ಭಜಕರಂತರಂಗದಿ ಕರುಣನಿಧಿಗೆ ಭೇದ ಉಲ್ಟೆ ಚರಣನೆಂಬ ಮಮತೆಯೊಳಗೆ ತುರಗ ಅವನಿ ಅರ್ಪಿಸುವೆನು ಕಪ್ಪವಿತ್ತು ಪರಮ ಸಾಯುಜ್ಯವನಿ ಪಡೆವೆನು
ಇನ್ನೂ ಬೇಕಿತ್ತಾ? ಅಲ್ಲ, ಬೇಕು ಬೇಕು ಬೇಕು. ಹಾ. ಆದ್ರೆ ಮುಂದೆ ಹೋಗುವ, ಇಲ್ಲಿಗೆ ಬೇಡ. ರಾಮನ ಬಗ್ಗೆ ಹಾ ನಾವು ತಿಳಿಯದವರು ಏನೂ ಅಲ್ಲ. ಹಾ ಸ್ವಲ್ಪ ಹಿಂದೆ ನೋಡಂತೆ. ಹಾ ಶ್ರೀ ಕೋದಂಡ ರಾಮ ನಮ್ಮದೇ ಅದು, ನಮ್ಮದೇ ಅಂತ, ನಮ್ಮದೇ ಅದು ಅಂತ. ನಮ್ಮದಾಗಬೇಕು ಅಂತ ಬಯಸಿದ್ದು ಅಂತ. ಹಾ ನಿಮ್ಮ ಬಯಕೆ. ಆ ರಾಮನ ಕೃಪೆ ಎನ್ನುವುದು ನಮ್ಮ ಮೇಲೆ ಇರಬೇಕು. ಹಾ ಇದು ಶ್ರೀ ಕೋದಂಡ ರಾಮ ಕೃಪಾಪೋಷಿತ ಆಗಬೇಕು ಅಂತಲೇ ಬಯಸುವುದು ನಾವು. ಹಾ ಹೌದು, ಅದ್ರ ಕೃಪೆ ನಮ್ದು ಬೇಕು ಅಂತ. ಅದೇ ಅದಕ್ಕಾಗಿ ಹೋರಾಟವನ್ನು ಮಾಡು. ಹಾ. ನೀನು ಸೋತ ನಂತರ ಖಂಡಿತವಾಗಿಯೂ ರಾಮ ಬರ್ತಾನೆ ಎನ್ನುವಂತಹ ಆತ್ಮವಿಶ್ವಾಸ ನಮಗೂ ಇದೆ. ಇರಬೇಕು. ರಾಮನ ಬಗ್ಗೆ ನಾವು ಕೇಳಿ ಬಲ್ಲೆವು. ನಿತ್ಯವೂ ಕೂಡ ರಾಮನ ಧ್ಯಾನವನ್ನೇ ಮಾಡುತ್ತಾ ಇರುವವರು. ರಾಮ ರಾ ಎಂದಾಗ ನಮ್ಮ ತುಟಿ ಅದು ತೆರೆಯುತ್ತದೆ, ಆಗ ಒಳಗಿರುವಂತಹ ಪಾಪ ಕರ್ಮಗಳೆಲ್ಲವೂ ದೂರವಾಗುತ್ತದೆ. ಮಾ ಎಂದಾಗ ತುಟಿ ಮುಚ್ಚುತ್ತದೆ, ಯಾವ ಪಾಪ ಕಾರ್ಯಗಳು ಕೂಡ ಯಾವ ಕರ್ಮಗಳು ಕೂಡ ನಮ್ಮ ಒಳಗೆ ಬರುವುದಿಲ್ಲ. ಅಂತಹ ಮಹತ್ವವನ್ನು ಹೊಂದಂತಹ ರಾಮನಾಮ ಇದನ್ನು ಅನುದಿನವೂ ಅನುಕ್ಷಣವು ಉಚ್ಚರಿಸ್ತಾ ಇರುವವರು ನಾವು. ಕಂಡಲ್ಲಿ ನಾವು ಇದನ್ನೇ ಪಾಠ ಮಾಡ್ಕೊಂಡು ಬಂದಿದ್ದೇವೆ. ಹೌದು ಹೌದು. ಹಾ. ಆ ರಾಮ ಈ ಪ್ರಪಂಚದಲ್ಲಿ ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ, ಶಿಷ್ಟರನ್ನು ಪರಿಪಾಲಿಸುವುದಕ್ಕಾಗಿ ಬಂದಂತಹ ಪರಮ ಪುರುಷ ಎನ್ನುವಂತಹ ಸತ್ಯವನ್ನು ನಾವು ಅರಿತವರೇ. ಅವನಿಗೆ ಖಂಡಿತವಾಗಿಯೂ ಭೇದ ಎನ್ನುವುದಿಲ್ಲ. ನೀವೇ ಸರಿಯಾಗಿ ಆಲೋಚನೆಯನ್ನು ಮಾಡಿ ಈ ಹಿಂದೆ ಕಪಿಗಳ ಸಖ್ಯವನ್ನು ಮಾಡಿದ, ಅದು ತುಲ್ಯಾಡಿ ಮಿತ್ರತ್ವ ಮಾತ್ರವಲ್ಲ, ನಮ್ಮವನೇ ಆದಂತಹ ವಿಭೀಷಣ ಅವ ದಾನವ ಎನ್ನುವುದನ್ನು ಮರೆತು ಅವನನ್ನೇ ಶರಣ ಎನ್ನುವ ಹಾಗೆ ಭಾವಿಸಿ ತಮ್ಮ ಸೇನೆಯಲ್ಲಿ ಉಳಿಸಿಕೊಂಡ. ಮಾತ್ರವಲ್ಲ, ಶಬರಿ ಆಕೆ ಕಿರಾತ ಕನ್ನಿಕೆ, ಆಕೆಗೂ ಕೂಡ ಅನುಗ್ರಹವನ್ನು ಕೊಟ್ಟಂತಹ ಆ ರಾಮ ಇನ್ನು ಅನುಕ್ಷಣವು ಭಜನೆಯನ್ನು ಮಾಡುವಂತಹ ನಮಗೆ ಅವನ ಅನುಗ್ರಹ ದೃಷ್ಟಿ ಎನ್ನುವುದು ಬಿಡುವುದಿಲ್ವೇ ಹೇಳಿ? ಹಾಗಾಗಿ ನೀವು ಒಂದೇ ಕೆಲಸವನ್ನು ಮಾಡಬೇಕು. ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ, ರಾಮನನ್ನು ಇಲ್ಲಿ ಬರ ಹೇಳುವುದಕ್ಕೆ ಹೇಳಬೇಕು. ನಾನು ಕಪ್ಪವನ್ನು ತುರಗವನ್ನು ಅವನ ಪಾದಕ್ಕೆ ಒಪ್ಪಿಸ್ತೇನೆ. ಹೇಗೆ ಮಾಡುವನ ಪ್ರಸಂಗ ಇಲ್ಲಿಗೆ ಮುಗಿಸೋಣವಾ? ನಾನು ನಿನಗೆ ಒಂದೇ ಮಾತು ಹೇಳ್ತೇನೆ. ಯಾವುದು? ನಿನಗೆ ಎರಡು ಆಯ್ಕೆ ಉಂಟು. ಯಾವುದು? ಒಂದು, ಬಂದ ನನ್ನಲ್ಲಿ ಹೋರಾಟವನ್ನು ಮಾಡಬೇಕು, ಇಲ್ಲ ಕಪ್ಪ ಕಾಣಿಕೆ ಕೊಡಬೇಕು. ನಿನಗೆ ಇದರಲ್ಲಿ ಯಾವ್ದಾಗಬಹುದು? ನನಗೆ ಹಿತವಾದದ್ದು ಹಾ. ದೂರ. ಕಪಟಿ ಹೆಮ್ಮಕ್ಕಳನ್ನ ದುರದಲ್ಲಿ ಸೋಲಿಸಿದ್ದಾನೆ. ಮುಂದೇನಾಗ್ತದೆ?